ನಿಮ್ಗೆ ಚಿತ್ರಮಂದಿರಗಳ ಬಗ್ಗೆ ತಿಳ್ಕೋಬೇಕು ಅನ್ನುವ ಆಸಕ್ತಿ ಇದೆಯಾ? ಹಾಗಾದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಕೋಸ್ಟಲ್ ನೆಟ್ವರ್ಕ್ 90 ಅಂತ ಟೈಪ್ ಮಾಡಿ. ಅವಾಗೊಂದು ಪೇಜ್ ಬರುತ್ತೆ. ಪೇಜ್ ಅನ್ನ ಫಾಲೋ ಮಾಡಿ. ಕೇವಲ ನಮ್ಮ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿ ಇರುವಂತಹ ಈ ಹಿಂದೆ ಇದ್ದಂತಹ ಚಿತ್ರಮಂದಿರಗಳ ಫೋಟೋ ಮಾಹಿತಿ ನಿಮ್ಗೆ ಲಭ್ಯವಾಗುತ್ತೆ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯೂಟ್ಯೂಬ್ ನಲ್ಲೂ ಕೂಡ ಚಿತ್ರಮಂದಿರಗಳ ಬಗ್ಗೆ ಪೋಸ್ಟ್ ಅನ್ನ ಹಾಕಲಾಗಿದೆ. ಇದನ್ನು ಕೂಡ ನೀವು ಕ್ವಿಕ್ ಆಗಿ ನೋಡಬಹುದು. ನಮಸ್ಕಾರ. ಕೋಸ್ಟಲ್ ಕನ್ನಡ ವೀಕ್ಷಿಸುತ್ತಿರುವ ಎಲ್ಲ ಸ್ನೇಹಿತರಿಗೂ ನಮಸ್ಕಾರ. ಕೋಸ್ಟಲ್ ಕನ್ನಡದ ಮತ್ತೊಂದು ವಿಡಿಯೋಗೆ ಸ್ವಾಗತ. ಇವತ್ತಿನ ವಿಡಿಯೋದಲ್ಲಿ ನಾವು ನಿಮಗೆ ಕೊಪ್ಪದ JMJ ಚಿತ್ರಮಂದಿರದಲ್ಲಿ ಕಾಂತಾರ ಸಿನಿಮಾ ರಿಲೀಸ್ ಆಗೋದಾಗಿ ಚಿತ್ರಮಂದಿರ ಅಧಿಕೃತವಾಗಿ ಅನೌನ್ಸ್ ಮಾಡಿದೆ. ಅಕ್ಟೋಬರ್ 2ರಿಂದ ಈ ಸಿನಿಮಾ ಪ್ರಪಂಚದಾದ್ಯಂತ ಏಕಕಾಲಕ್ಕೆ ತೆರೆ ಕಾಣಲಿದೆ. ಅದರಂತೆ ಕೊಪ್ಪದ JMJ ಚಿತ್ರಮಂದಿರದಲ್ಲೂ ಕೂಡ ಈ ಸಿನಿಮಾ ಏಕಕಾಲಕ್ಕೆ ತೆರೆ ಕಾಣಲಿದೆ ಕನ್ನಡ ವರ್ಷನ್ನಲ್ಲಿ. ಈ ಸಿನಿಮಾ ಕೊಪ್ಪದ JMJಯಲ್ಲಿ ತೆರೆ ಕಾಣುತ್ತೆ ಅನ್ನೋದು ಕನ್ಫರ್ಮ್ ಆಗಿತ್ತು. ಯಾಕಂತ ಹೇಳಿದ್ರೆ ಕೊಪ್ಪದಲ್ಲಿ ಇರುವಂತ ಏಕೈಕ ಚಿತ್ರಮಂದಿರ ಅಂತ ಹೇಳಿದ್ರೆ ಅದು JMJ. ಹಾಗೆ ನೋಡಿದ್ರೆ ಕಾಂತಾರ ಸಿನಿಮಾ ಏನಿದೆ ಅದು ಇದೇ JMJ ಚಿತ್ರಮಂದಿರದಲ್ಲಿ ರಿಲೀಸ್ ಆಗಿತ್ತು. ಆರಂಭದಲ್ಲಿ 3 ವಾರಗಳ ಪ್ರದರ್ಶನ ಅಷ್ಟೇ ಇತ್ತು. ಅದಾದ ಬಳಿಕ ಈ ಸಿನಿಮಾಗೆ ಬಂದಂತ ಪ್ರೇಕ್ಷಕರ ದಂಡನ್ನ ಕಂಡಂತಹ ಚಿತ್ರಮಂದಿರದ ಮಾಲೀಕರು ದಂಗಾಗಿದ್ರು. ಯಾಕಂತ ಹೇಳಿದ್ರೆ 20 ವರ್ಷಗಳ ಬಳಿಕ JMJ ಚಿತ್ರಮಂದಿರ ಹೌಸ್ಫುಲ್ ಆಗಿರೋದು. ಯಜಮಾನ ಸಿನಿಮಾದ ಬಳಿಕ ಈ ಮಟ್ಟದಲ್ಲಿ ಪ್ರತಿಕ್ರಿಯೆ ಸಿಕ್ಕಿರೋದು ಕಾಂತಾರ ಸಿನಿಮಾಗಾಗಿತ್ತು. ಬರೋಬ್ಬರಿ 8 ವಾರಗಳ ಭರ್ಜರಿ ಪ್ರದರ್ಶನವನ್ನ ಕಂಡಂತಹ ಕಾಂತಾರ ಸಿನಿಮಾ 9ನೇ ವಾರಕ್ಕೆ ಆ ಸಿನಿಮಾವನ್ನ ತೆಗೆದು ಗಣೇಶ್ ಅಭಿನಯದ ತ್ರಿಬಲ್ ರೈಡಿಂಗ್ ಅನ್ನೋ ಸಿನಿಮಾವನ್ನ ಪ್ರದರ್ಶನ ಮಾಡಿದ್ರು. ಅದಾದ ಬಳಿಕ 10ನೇ ವಾರದ ಸಂದರ್ಭದಲ್ಲಿ ತುಳು ವರ್ಷನ್ನ ಕಾಂತಾರ ಸಿನಿಮಾವನ್ನ ಈ ಚಿತ್ರಮಂದಿರದಲ್ಲಿ ಪ್ರದರ್ಶನ ಮಾಡಲಾಯಿತು. ಈ ಚಿತ್ರಮಂದಿರ ಕನ್ನಡ ಹಾಗೆ ತುಳು ವರ್ಷನ್ನ ಕಾಂತಾರ ಸಿನಿಮಾವನ್ನ ಪ್ರದರ್ಶನ ಮಾಡಿದೆ. ಭರ್ಜರಿಯಾದಂತಹ ರೆಸ್ಪಾನ್ಸ್ ಕಾಂತಾರ ಸಿನಿಮಾಗೆ ಈ ಚಿತ್ರಮಂದಿರದಲ್ಲಿ ಸಿಕ್ಕಿದೆ. ಅದೆಷ್ಟೋ ಮಂದಿ ಟಿಕೆಟ್ ಸಿಗದೆ ವಾಪಸ್ ಆಗಿದ್ದಾರೆ. ಈ ಸಿನಿಮಾ ಎಷ್ಟು ದಿನ ಪ್ರದರ್ಶನ ಕಂಡಿತ್ತೋ ಅಲ್ಲಿಯವರೆಗೂ ಕೂಡ ಮಕ್ಕಳು, ಹಿರಿಯರು ಎಲ್ಲರೂ ಕೂಡ ಕುಟುಂಬ ಸಮೇತರಾಗಿ ಈ ಚಿತ್ರಮಂದಿರಕ್ಕೆ ಬಂದು ಸಿನಿಮಾವನ್ನ ವೀಕ್ಷಣೆ ಮಾಡಿದ್ದಾರೆ. ಆ ಮಟ್ಟದಲ್ಲಿ ಈ ಸಿನಿಮಾಗೆ JMJ ಚಿತ್ರಮಂದಿರದಲ್ಲಿ ಪ್ರೇಕ್ಷಕರಿಂದ ಪ್ರತಿಕ್ರಿಯೆ ವ್ಯಕ್ತವಾಗಿತ್ತು. ಇದೀಗ ಇದೇ ಇತಿಹಾಸವನ್ನ ಬರೆಯೋದಕ್ಕೆ ದಿನಗಣನೆಯನ್ನು ಎಣಿಸ್ತಾ ಇದೆ JMJ ಚಿತ್ರಮಂದಿರ, ಅದು ಕಾಂತಾರ ಸಿನಿಮಾದ ಮೂಲಕ. ಅದೇನೇ ಇರಲಿ, ಈಗಾಗಲೇ ಚಿತ್ರಮಂದಿರ ಈ ಸಿನಿಮಾ ಏಕಕಾಲಕ್ಕೆ ಇಲ್ಲಿ ತೆರೆ ಕಾಣೋದಾಗಿ ಅನೌನ್ಸ್ ಮಾಡಿದೆ. ಮತ್ತೊಮ್ಮೆ ಈ ಚಿತ್ರಮಂದಿರದಲ್ಲಿ ಕಾಂತಾರ ಬರೆದಂತ ದಾಖಲೆಯನ್ನ ಕಾಂತಾರ ಪಾರ್ಟ್ 1 ಬ್ರೇಕ್ ಮಾಡಲಿ. ಹಾಗೆ ಕನ್ನಡ ಸಿನಿಮಾಗಳನ್ನ ಚಿತ್ರಮಂದಿರದಲ್ಲಿ ವೀಕ್ಷಿಸಿ ಆನಂದಿಸಿ. ನಮಸ್ಕಾರ. ನಿಮ್ಗೆ ಚಿತ್ರಮಂದಿರಗಳ ಬಗ್ಗೆ ತಿಳ್ಕೋಬೇಕು ಅನ್ನುವ ಆಸಕ್ತಿ ಇದೆಯಾ? ಹಾಗಾದ್ರೆ ಇನ್ಸ್ಟಾಗ್ರಾಮ್ಗೆ ಹೋಗಿ ಕೋಸ್ಟಲ್ ನೆಟ್ವರ್ಕ್ 90 ಅಂತ ಟೈಪ್ ಮಾಡಿ. ಅವಾಗೊಂದು ಪೇಜ್ ಬರುತ್ತೆ. ಪೇಜ್ ಅನ್ನ ಫಾಲೋ ಮಾಡಿ. ಕೇವಲ ನಮ್ಮ ಕರ್ನಾಟಕ ಮಾತ್ರವಲ್ಲ, ದೇಶ ವಿದೇಶಗಳಲ್ಲಿ ಇರುವಂತಹ ಈ ಹಿಂದೆ ಇದ್ದಂತಹ ಚಿತ್ರಮಂದಿರಗಳ ಫೋಟೋ ಮಾಹಿತಿ ನಿಮ್ಗೆ ಲಭ್ಯವಾಗುತ್ತೆ. ಇಷ್ಟವಾದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಹಾಗೆ ಯೂಟ್ಯೂಬ್ ನಲ್ಲೂ ಕೂಡ ಚಿತ್ರಮಂದಿರಗಳ ಬಗ್ಗೆ ಪೋಸ್ಟ್ ಅನ್ನ ಹಾಕಲಾಗಿದೆ. ಇದನ್ನು ಕೂಡ ನೀವು ಕ್ವಿಕ್ ಆಗಿ ನೋಡಬಹುದು. ನಮಸ್ಕಾರ.